ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಭಟ್. ಮಹತೋಬಾರ ಮಂಗಳದೇವಿ ದೇವಸ್ಥಾನ, ಬೋಳಾರ, ಮಂಗಳೂರು ಶ್ರೀ ಕ್ಷೇತ್ರದಲ್ಲಿ ನಡೆದ ನವರಾತ್ರಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಇದೀಗ. ವರ್ಷದಲ್ಲಿ ನಡೆಯುವಂತಹ ಶರನ್ನವರಾತ್ರಿ ಮಹೋತ್ಸವ, ಇಲ್ಲಿ ನಡೆಯುವಂತಹ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಬರುವಂತಹ ಸಮಸ್ತ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಸಂಕಲ್ಪಿತ ಶರನ್ನವರಾತ್ರಿ ಮಹೋತ್ಸವವನ್ನು ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಿಸಿಕೊಳ್ಳುವುದರೊಂದಿಗೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಬರುವುದಾದಂತಹ ಸಮಸ್ತ ಅರಿಷ್ಟ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಸಕಾಲದಲ್ಲಿ ರಾಷ್ಟ್ರಕ್ಕೆ ಸುಭಿಕ್ಷೆಯನ್ನು ಮಳೆಯನ್ನು ಅನುಗ್ರಹಿಸುವುದರೊಂದಿಗೆ ಸಮಸ್ತ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡಿಕೊಡುವುದರೊಂದಿಗೆ ಸಂಕಲ್ಪಿತ ಶರನ್ನವರಾತ್ರಿ ಮಹೋತ್ಸವವನ್ನು ನಿರ್ವಿಘ್ನವಾಗಿ ಮತ್ತು ಸಾಂಗವಾಗಿ ನೆರವೇರಿಸಿಕೊಳ್ಳುವಂತಹ ವಾರ ಹಿರಿಯರಿಂದ ಆರಾಧಿಸಿ ಬಂದಂತಹ ಸನ್ನಿಧಾನದಲ್ಲಿ ಆರಾಧಿಸಿ ಬಂದಂತಹ ಶ್ರೀ ಮಹಾಗಣೇಶ್ವರ ಮಹಾಸನ್ನಿಧಾನಕ್ಕೆ ಸೇರಿದಂಥದ್ದು. ಏಕದಂತಂ ಚತುರ್ಹಸ್ತಂ ಪಾಶಮಂ ವೃಷಧಾರಿಣಂ ರದಂಚವರಂ ಹಸ್ತೈಃ ವಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪರ್ಣಂ ರಕ್ತವಾಸಸಂ ರಕ್ತಗಂಧಾವಿಲಿಪ್ತಾಂಗಂ ರಕ್ತಪುಷ್ಪೈಃ ಸುಭೂಷಣಂ ಭಕ್ತಾನಾಂ ವಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸುಷ್ಠಾದೋ ಪ್ರತಿದೇ ವಿಷಾಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಚ ಯೋಗಿ ಯೋಗಿನಾಂ ವರಾನ್. ನಮೋ ಪ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ನಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುಧಾಯ ಶ್ರೀವರ್ಣಮೂರ್ತಯೇ ನಮಃ. ರಕ್ತೋ ರಕ್ತಾಂತರಾಗಾಂ ಶುಭಸಮೇತದ್ವಿನಿರಶ್ಚಂದ್ರಮೌಲಿ ನೇತ್ರೇ ಯುಕ್ತಸ್ಯ ನಿರ್ಭಾವನಕರಚರಣೋ ಬೀಜಮೂಲಾತ್ಮನಾಸ ಹಸ್ತಾಗ್ರಾ ತತ್ವಭಾಷಾಂ ಕುಶಲದವನದವನಾಗತೋ ವಿಭೂಷೋ ದೇವಂ ಪದ್ಮಾಸನಸ್ಥೋ ಭವತು ನಂದರೋ ಭೂತಯೇ ವಿಘ್ನರಾಜ ಅಗದಾನಮಗ್ನಾಂ ಏಕದಂತಂ ಭಕ್ತಾನಾಂ ಏಕದಂತೋಪಾಸ್ಮೇ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಂಭ್ರಮ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣೇಶ್ವರಾಯ ನಮಃ. ಪ್ರಾರ್ಥನಾ
ಮಹಾದೇವಿ ಸನ್ನಿಧಾನದಲ್ಲಿ ವರ್ಷಂ ಪ್ರತಿ ನಡೆಯುವಂತಹ ಶರನ್ನವರಾತ್ರಿ ಮಹೋತ್ಸವವನ್ನು ಆ ಮಹಾದೇವಿ ಅವಳ ಭಂಡಾರಕ್ಕೆ ಅರ್ಪಿತ ಮಾಡಿಕೊಳ್ಳುವುದರೊಂದಿಗೆ ವಿಶೇಷವಾಗಿ ಸಂಕಲ್ಪಿತ ಶರನ್ನವರಾತ್ರಿ ಮಹೋತ್ಸವವನ್ನು ನಿರ್ವಿಘ್ನ ಮತ್ತು ಸಾಂಗವಾಗಿ ನಿರ್ವಹಿಸಿಕೊಟ್ಟು ರಾಜ್ಯಕ್ಕೆ ಬರಬಹುದಾದಂಥ ರಾಷ್ಟ್ರಕ್ಕೆ ಬರಬಹುದಾದಂಥ ಸಮಸ್ತ ಆಪತ್ತು ಕಷ್ಟಗಳು ವಿಘ್ನಗಳು ಇದ್ದು ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಎಲ್ಲರಿಗೂ ಸಕಾಲದಲ್ಲಿ ರಾಜ್ಯಕ್ಕೆ ಸಕಾಲದಲ್ಲಿ ಮಳೆ ಬೆಳೆಯನ್ನು ಅನುಗ್ರಹಿಸುವುದರೊಂದಿಗೆ ಅಲ್ಲದೆ ಕೂಡ ವಿಶೇಷವಾಗಿ ಸದ್ಭಕ್ತರ ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಟ್ಟು ಎಲ್ಲ ಭಕ್ತರನ್ನು ಸದಾ ರಕ್ಷಣೆ ಮಾಡುವುದರೊಂದಿಗೆ ನಿರಂತರವಾಗಿ ಆ ತಾಯಿಯ ಸೇವೆ ಮಾಡುವಂತಹ ಸೌಭಾಗ್ಯವನ್ನು ಅನುಗ್ರಹಿಸಿ ಸಂಕಲ್ಪಿತ ಶರನ್ನವರಾತ್ರಿ ಮಹೋತ್ಸವವನ್ನು ನಿರ್ವಿಘ್ನ ಮತ್ತು ಸಾಂಗವಾಗಿ ನೆರವೇರಿಸಿಕೊಡಬೇಕೆಂದು ಮಹಾದೇವಿಯಲ್ಲಿ ಭಕ್ತರು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂತಹ ಜಯದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೇ ಶೇಷಪರವಾಮಾಂಗಿ ಮಂಗಲೇ ಸರ್ವಮಂಗಲೇ ಸರ್ವಶಕ್ತಿ ಮಹಾಮಾಯೇ ದಿವ್ಯಜ್ಞಾನ ಸ್ವರೂಪಿಣಿ ನವದುರ್ಗಾ ಜಗನ್ಮಾತಾ ಪ್ರಣಮಾಮಿ ಮುಹುರ್ಮುಹುಃ ಶಂಖಾರಿ ಚಾಪಶರವಿಂದಕರಾಂ ನೇತ್ರಾಂ ನಿರ್ಭೀಕರಾಂ ಶುಭಲಯಾ ವಿಲಸತ್ಕಿರೀಟಾಂ ಸಿಂಹಸ್ತಾಂ ಚತುರಸಿದ್ಧನಾಂ ದುರ್ಗಾಂ ದುರ್ವಾಣಿಮಾಂ ದುರಿತಹರಾಂ ನಮಾಮಿ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ಥಿಹರೇ ದೇವಿ ನಾರಾಯಣಿ ನಮೋಸ್ತುತೆ ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮಃ ಪ್ರಕಟೇ ಭದ್ರಾಯೇ ನಿಯತಾ ಶರನ್ನವರಾತ್ರಿ ಮಹೋತ್ಸವವನ್ನು ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿಸಿಕೊಡುವುದರೊಂದಿಗೆ ವಿಶೇಷವಾಗಿ ಇಲ್ಲಿ ಬರುವಂತಹ ಸದಾ ಭಕ್ತರುಗಳನ್ನೆಲ್ಲ ಸದಾ ರಕ್ಷಣೆ ಮಾಡುವುದರೊಂದಿಗೆ ಕ್ಷೇತ್ರದ ವಿಶೇಷವಾದ ಕೀರ್ತಿಯನ್ನು ಬೆಳಗಿಸಿ ಕ್ಷೇತ್ರದ ಕೀರ್ತಿಯನ್ನು ಸದಾ ರಕ್ಷಣೆ ಮಾಡುವಂತಹ ಭಾರ ನಮ್ಮ ಹಿರಿಯರಂತಹ ಹರಾಜು ಬಂದಂತಹ ಸಪರಿವಾರ ಸಹಿತ ರಕ್ತೇಶ್ವರಿ ಮಹಾದೇವಿ ಸೇರಿದಂತಹದ್ದು. ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮಃ ಪ್ರಕೃತಿ ಭದ್ರಾಯೇ ನಿಯತಾ ಪ್ರಣತಾಸ್ಪದಾ ಯಾ ಪರಿಧೇರ್ಯಾ ಫಲಾಪುಷ್ಪಾ ಯಾ ಬೃಹಸ್ಪತಿ ಪ್ರಸೂತಾಸ್ತಾರೋ ಇದಂ ಪರಮಯಾ ದೇವಿ ಭೈರವೇ ಸ್ವಲಾವಾಪ್ತಿರ್ಭವೇ ಜನ್ಮನಿ ಜನ್ಮನೇ. अर्वाची सुभगे भवसी ते वन्दामहे त्वा यथा न सुभगाससि यथा न सुबलाससि तेन तोकायतनयायतान्यामङ्गे जन्महद्वे अक्षतम् अस्मभ्यं तद्वद्गमयतिशेषादो विश्वायतोवनं श्रीवत्सस्त्वमायुष्यमारोग्यमाविदाचोपमानयन्दनं वशं बहुपुत्रलाभं शतसंवत्सरं दीर्घमायुर्जीवजया जया. श्रीवत्सस्त्वमायुष्यमारोग्यमाविदाचोपमानमहीयते नान्यं धनं पशुं बहुपुत्रलाभं शतसंवत्सरं दीर्घमायुः
ಕಾತುಲ್ಯ ವರದಾಯಿನಿಯೇ ಭಕ್ತರ ಕಷ್ಟನ ದೂರ ಮಾಡ್ತಾರೆ ಈ ಕೊಡ್ಲರಾಪೆ ಜಗನ್ಮೋಹಿನಿಯೇ ಭಕ್ತರ ಕಷ್ಟನ ದೂರ ಮಾಡ್ತಾರೆ ಈ ಕೊಡ್ಲರಾಪೆ ಜಗನ್ಮೋಹಿನಿಯೇ ಬಂಗಾರದ ರೂಪಡ ಮಿರೀನಾ ದೇವಿ ಲಿಂಗದ ರೂಪಡ ನಿಲೆಯಾತರೆ ಬಂಗಾರದ ರೂಪಡ ಮಿರೀನಾ ದೇವಿ
ಇಷ್ಟ
ಎನ್ನ ದರ್ಪನು ಎನ್ನ ಶಕ್ತಿ ಉಂಟವನ ಏಳ ಸಾಧ್ಯತೆ ಈ ಭೂಮಂಡಲದ ಯಾನೇ ಅಧಿಪತಿ ಶಿಷ್ಟ ರಕ್ಷಣೆ ದುಷ್ಟ ಸಂಹಾರ ಮೂಲ ಮಂತ್ರ ಆಯ್ನ ಎನ್ನ ಉದಿಪನ ಇನಿ ಆತನು ಎನ್ನ ಜೋಕುಲು ಬಕ್ಕೆರಾಯಿನ ಕಿನ್ನರ ಕಿಂಪುರುಷಾದಿ ದೇವಾದಿ ದೇವತೆಗೆ ನಿಕ್ಲೆಗೆ ಅಭಯನು ಕೊರುಂದಿಲ್ಲ ನಿಕ್ಲೆನ ಬುಲಿಪುನು ಎನ್ನ ಸೆರೆಂಗಡೆ ಕಟ್ಟುಂಡೆ ಕಣನೀರು ಮಾಜಾವುನ ಅಪ್ಪೆಯಾನಾಪೆ ಅಪ್ಪೆ ಅಂಬಿಕೆ ಜಗಜ್ಜನನಿಯಾದ ನಿಲೆಯಾಪೆ ದುಷ್ಟ ರಕ್ಕಸೆ ಅಣ್ಣಾಸುರನ ಕೆಳಗಾವೆ ನಿಕ್ಲೆಗೂ ಸುಖ ನೆಮ್ಮದಿ ಕೊಟ್ಟು ನಿಕ್ಲೆನ ಕಾಪು ರಕ್ಷಣೆ ಮಲ್ಕುವೆ ಕೋಡಿಯಡೆ ಧೈರ್ಯನು ಕಳೆಯೋ ನಡೆ ಅಂಡಾಸುರ ಅಂಬಿಕೆ ಆಯ್ನ ಯಾನು ರಕ್ತೇಶ್ವರಿ ರೂಪೊಡೆಯ ನಿಕ್ಕ ಎದುರಾಪೆ ನಿನ್ನ ಮುಗಿತಲ ಮಲ್ತದು ಲೋಕಗೂ ಸಂಗತ್ತನ ಮಲ್ಕುವೆ ಲಗಾಯಿಡು ಕೋಡಿದ್ದು ರಕ್ಕಸೆ ಕಡಲಿನಾಗಿರಗ ಕಡಲಿನಾಗಿದ್ದು ಅಪ್ಪೆಲ್ಲ ರಕ್ಕಸಗೆ ಅಂತ್ಯಕೊಟ್ಟು ಪರಶುರಾಮ ಸೃಷ್ಟಿದ ತುಳುನಾಡು ಮಂಗಳಾಂಬಿಕೆ ಮಂಗಳಾದೇವಿ ಪಂಡಿತುದರಡು ನೆಲೆಯಾಪಿನ ಮಲ್ಲ ಕಚ್ಚುಬು ಮನಸ್ಸು ನಂಬುವಲೆ ಜೈ ಮಂಗಳಾದೇವಿ ಮಂಗಳಾಂಬಿಕೆ ನಮೋಸ್ತುತೆ ಶ್ರೀದೇವಿ ನಮೋಸ್ತುತೆ ಮಂಗಳದೇವಿನ ಕ್ಷೇತ್ರುಡು ಮಾನವಿದ ಪೂಜೆ ಮಂಗಳದೇವಿನ ಕ್ಷೇತ್ರುಡು ಮಾನವಿದ ಪೂಜೆ
ತಾಯಿಯ ಗೊಂದಲಕ್ಕೆ ಬಿದ್ದ ತಂದೆಯ ಅಸ್ತ್ರವನ್ನು ತಡೆಯುವುದು ಸರಿಯೇ ಎಂದು ಆಲೋಚಿಸಿ ಶಿವಾಸ್ತ್ರಕ್ಕೆ ಮೈಯೊಡ್ಡುತ್ತಾರೆ. ಆ ಅಸ್ತ್ರವು ಗಣಪತಿಯ ಒಂದು ದಂತವನ್ನು ತುಂಡರಿಸುತ್ತದೆ. ಆ ಗೋವಿನ ಧ್ವನಿಯನ್ನು ಕೇಳಿದ ಪಾರ್ವತಿ ಓಡಿ ಬಂದು ನೋಡಿ ರೌದ್ರ ರೂಪ ಕಾಣುತ್ತಾಳೆ. 3 ಲೋಕಗಳಲ್ಲಿಯೂ ಅಲ್ಲೋಲ ಕಲ್ಲೋಲ. ಜ್ಞಾನದಿಂದ ವಿಚಲಿತರಾದ ಶಿವನು ಅಲ್ಲಿಗೆ ಬಂದು ಪಾರ್ವತಿಯನ್ನು ಸಮಾಧಾನಿಸುತ್ತಾರೆ. दक्षाय धीमहि गुणशरीराय गुणमण्डिताय गुणीशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಈ ದೃಶ್ಯ ರೂಪಕದ ನಿರ್ಮಾಣ ಶ್ರೀ ನಿತ್ಯ ಆರ್ಟ್ ಸಪೋರ್ಟ್ ಧ್ವನಿ ಮುದ್ರಣ ಮತ್ತು ಸಂಗೀತ ಸಂಯೋಜನೆ ಶ್ವರಿ ಸಿಂಗಾರೋಡು ನೆರೆದೆ ತನ್ನ ಮಲ್ಲಿಗೆ ಅಲಂಕಾರು ತಿಳಿತೇನೆ ಸಂತೋಷನು ಪಡೆದೆ ಆಭರಣವನ್ನಾಗಿಸಿರುವ ಕಪಟ ಭಸ್ಮಧಾರಿಯಾದಂತ ನಲ್ಲಾರ್ಯ. ಅಪಮಾನ 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 ಆಗಿದ್ದು ನನಗೆ. ಸಾಕು ಪಿತಾಶ್ರೀ ಸಾಕು. ಈ ತೋರಿದ ಸಭೆಯಲ್ಲಿ ನಾನು ಅವಮಾನಿತಳಾದೆ. ಇದು ನನ್ನ ಸಹನೆಗೂ ಮೀರಿ ಹೋಯಿತು. ಈ ಅಪಮಾನವನ್ನ ಸಹಿಸಿಕೊಂಡು ನಾನು ಹಿಂದಿರುಗಿ ಹೋಗಲಾರೆ. ಈ ಸ್ವಯಂ ಯಾಗಾಗ್ನಿಯಲ್ಲಿ ನನ್ನ ಜೀವವನ್ನ ಅರ್ಪಿಸುತ್ತೇನೆ. ನಿಲ್ಮಗನೆ
ಮುಂದೆ ಕೋಟಿ ಸುಂದರ ಸಭೆಯಿದೆ ದಯದೀಪು ಜಗದಂಬೆ. ಪ್ರಸಿದ್ಧ ದೈವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.